ಉಡುಪಿ ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಶ್ರೀದೇವಿ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ಕಾಪು ಪಡು ಇವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಕೋವಿಡ್ ಲಸಿಕೆ ವಿತರಣೆ ಕಾರ್ಯಕ್ರಮ ಕಾಪು ಧೂಮಾವತಿ ದೇವಸ್ಥಾನದ ಬಳಿ ನಡೆಯಿತು. ಕಾರ್ಯಕ್ರಮವನ್ನು ಕಾಪು ಪುರಸಭೆಯ ಅಧ್ಯಕ್ಷ ಅನಿಲ್ ಕುಮಾರ್ ಅವರು ಉದ್ಘಾಟಿಸಿ ಮಾತನಾಡಿ, 45 ವರ್ಷ ಮೇಲ್ಪಟ್ಟ ಎಲ್ಲರೂ ಕೋವಿಡ್ ಲಸಿಕೆಯನ್ನ ನಿರ್ಭೀತಿಯಿಂದ ಪಡೆದುಕೊಳ್ಳಲು ಮುಂದಾಗಬೇಕಿದೆ. ತಮ್ಮ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳುವುದರ ಜೊತೆಗೆ ಸರ್ಕಾರದ ಕೋವಿಡ್ ನಿಯಮಗಳನ್ನ ಪಾಲಿಸಿಕೊಂಡು ಕೋವಿಡ್-19 ತಡೆಗಟ್ಟುವಲ್ಲಿ ಸಾರ್ವಜನಿಕರು ಸಹಕರಿಸಬೇಕಿದೆ ಎಂದು ಹೇಳಿದರು. ಆ ನಿಟ್ಟಿನಲ್ಲಿ ನಮ್ಮ ಭಾರತ ದೇಶ ಪ್ರಪ್ರಥಮವಾಗಿ ಒಂದು ಲಸಿಕೆಯನ್ನು ಕಂಡುಹಿಡಿದಿರುವಂಥದ್ದು ಬಹಳ ಹೆಮ್ಮೆ ಅಂತ ಅನಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಪ್ರಪಂಚದಾದ್ಯಂತ ಸುಮಾರು 45 ವರ್ಷದಿಂದ ಮೇಲ್ಪಟ್ಟವರಿಗೆ ಈ ಒಂದು ಲಸಿಕೆಯನ್ನು ನೀಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಭಾರತ ದೇಶಾದ್ಯಂತ. ಆದರೆ ಇಲ್ಲಿ ವಿಚಾರ ಏನಂದರೆ, ಕೆಲವರು ಈ ಒಂದು ಲಸಿಕೆಯನ್ನು ಪಡೆಯಲು ಬಹಳಷ್ಟು ಹಿಂದೆಟಾಗ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೇವೆ. ತುಂಬ ಜನರ ಹತ್ರ ನಾನು ಕೂಡ ಹೇಳಿದಾಗ ಅದು ಜ್ವರ ಬರ್ತದೆ ಅಥವಾ ಏನೋ ಪ್ರಾಬ್ಲಮ್ ಆಗ್ತಾರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಆದರೆ ನಮಗೆ ತಿಳಿದ ಮಟ್ಟಿಗೆ ಎಷ್ಟವರಿಗೆ ಈ ಲಸಿಕೆ ತಗೊಂಡವರಿಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗಲಿಲ್ಲ. ಡಾಕ್ಟರ್ ಹತ್ರ ಕೇಳಿದ ಕೂಡಲೇ ಅವರು ಕೂಡ ಹೇಳೋದು ಒಂದೇ ವಿಚಾರ, ಯಾರಿಗೂ ಕೂಡ ಒಂದು ದಿವಸ ಏನೋ ಜ್ವರ ಬಂದಿರಬಹುದು, ಅದಕ್ಕಿಂತ ಹೆಚ್ಚಾಗಿ ಯಾರಿಗೂ ಕೂಡ ಪ್ರಾಬ್ಲಮ್ ಆಗಲಿಲ್ಲ, ಯಾವುದೇ ರೀತಿಯ ಪ್ರಾಬ್ಲಮ್ ಅನಾಹುತ ಕೂಡ ಆಗಲಿಲ್ಲ, ಯಾವುದೇ ಕೂಡ ಸಾವು ಕೂಡ ಸಂಭವಿಸಿಲ್ಲ. ಜೆಡಿಎಸ್ ಜಿಲ್ಲಾಧ್ಯಕ್ಷ ಯೋಗೀಶ್ ಶೆಟ್ಟಿ ಬಾಲಾಜಿ ಮಾತನಾಡಿ, ಲಸಿಕೆ ಪಡೆದುಕೊಂಡ ಬಳಿಕ ನಾವು ಮಾಸ್ಕ್ ಧರಿಸುವುದು, ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವ ಮೂಲಕ ನಮ್ಮನ್ನು ನಾವು ಕೊರೋನಾದಿಂದ ಕಾಪಾಡಿಕೊಳ್ಳಬೇಕಾಗಿದೆ ಎಂದು ಹೇಳಿದರು. ಏನು ತೊಂದರೆ ಇಲ್ಲ, ನಾವು ಸ್ವೇಚ್ಛಾಚಾರವಾಗಿರ್ಬೋದು, ಅದು ತಪ್ಪಾಗ್ತದೆ. ಲಸಿಕೆ ತಗೊಂಡ ಮೇಲೂ ಕೂಡ ನಮ್ಮ ಜಾಗೃತೆಯನ್ನು ಮಾಸ್ಕ್ ಹಾಕುವಂಥದ್ದಾಗಲಿ, ಸ್ಯಾನಿಟೈಸರ್ ಬಳಸುವಂಥದ್ದಾಗಲಿ, ನಮ್ಮನ್ನು ನಾವು ಜಾಗೃತೆಯನ್ನು, ಸೇಫ್ಟಿಯನ್ನು, ನಮ್ಮ ಜಾಗೃತೆಯನ್ನು ನಾವೇ ಮಾಡುವಂಥದ್ದಾಗಲಿ ಅದನ್ನು ಮಾಡಲೇಬೇಕಾಗ್ತದೆ. ಅದೆಲ್ಲ ನಮ್ಮ ವೈದ್ಯಾಧಿಕಾರಿಗಳು ಅದರ ಬಗ್ಗೆ. ಈ ಸಂದರ್ಭ ಪುರಸಭಾ ಸದಸ್ಯೆ ಅಶ್ವಿನಿ, ವೈದ್ಯಾಧಿಕಾರಿ ತೇಜಸ್ವಿನಿ, ಆರೋಗ್ಯ ಶಿಕ್ಷಣಾಧಿಕಾರಿ ಚಂದ್ರಕಲಾ, ಹಿರಿಯ ಮಹಿಳಾ ಅಧಿಕಾರಿ ನಿರ್ಮಲಾ, ಶಿವ ಬಂಗೇರ, ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು, ಆಶಾ ಕಾರ್ಯಕರ್ತೆಯರು, ಕ್ಲಬ್ನ ಸದಸ್ಯರು ಉಪಸ್ಥಿತರಿದ್ದರು.